ಉಡುಪಿ ನಗರದ ಸಾರ್ವಜನಿಕ ಸ್ಥಳದಲ್ಲಿ ಕಂಡುಬಂದ ಅಪರಿಚಿತ ಮಾನಸಿಕ ಭಿನ್ನ ಸಾಮರ್ಥ್ಯದ ಬಾಲಕನನ್ನ ಉಡುಪಿಯ ಸಮಾಜ ಸೇವಕರು ರಕ್ಷಿಸಿ ಕಾರ್ಕಳದ ವಿಜೇತ ವಿಶೇಷ ಚೇತನ ಮಕ್ಕಳ ವಸತಿ ಶಾಲೆಯಲ್ಲಿ ಆಶ್ರಯ ಕಲ್ಪಿಸಿದ ಘಟನೆ ನಡೆದಿದೆ. ಅಯೋಮಯ ಸ್ಥಿತಿಯಲ್ಲಿ ದಿನಗಳನ್ನು ಕಳೆಯುತ್ತಿದ್ದ ಅಸಹಾಯಕ ಬಾಲಕನ ರಕ್ಷಣಾ ಕಾರ್ಯಾಚರಣೆಯು ನಾಗರಿಕ ವಲಯದಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಅಸಹಾಯಕ ಸ್ಥಿತಿಯಲ್ಲಿ ಕಂಡುಬಂದ ಬಾಲಕನನ್ನ ಗಮನಿಸಿದ ಪ್ರಾಣೇಶ್ ಹೆಜಮಾಡಿ ಅವರು ಶೌಚಾದಿಗಳನ್ನ ಮಾಡಿಕೊಂಡ ಬಾಲಕನ ಸ್ನಾನ ಮಾಡಿಸಿ ಶುಚಿಗೊಳಿಸಿದ್ದಾರೆ. ಅನ್ನ ಆಹಾರ ಇಲ್ಲದೆ ಹಸಿದ ಬಾಲಕನಿಗೆ ಆಹಾರದ ವ್ಯವಸ್ಥೆಯನ್ನಗೊಳಿಸಿ ಉಪಚರಿಸಿದ್ದಾರೆ. ಅಮಾಯಕ ಬಾಲಕ ಸಾರ್ವಜನಿಕರಿಂದ ಹಲ್ಲೆಗೊಳಗಾಗುವ ವಿಷಯವನ್ನ ತಿಳಿದು ಬಾಲಕನಿಗೆ ಸುವ್ಯವಸ್ಥಿತ ನೆಲೆ ಕಲ್ಪಿಸುವ ಉದ್ದೇಶದಿಂದ ಸಮಾಜ ಸೇವಕರಾದ ವಿಶು ಶೆಟ್ಟಿ ಅಂಬಲಪಾಡಿ, ತಾರನಾಥ ಮೇಸ್ತ ಶಿರೂರು ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸ್ಪಂದಿಸಿದ ಸಮಾಜ ಸೇವಕರು ಬಾಲಕನಿಗೆ ಸೂಕ್ತ ನೆಲೆ ಕಲ್ಪಿಸಲು ನಗರದಲ್ಲಿ ಕಾರ್ಯನಿರತ ಬುದ್ಧಿಮಾಂದ್ಯ ವಸತಿ ಶಾಲಾ ನಡೆಸಿದ್ದಾರೆ. ಆದರೆ ಅವರಿಗೆ ಎಲ್ಲಿಯೂ ಸ್ಪಂದನೆ ದೊರೆಯದೆ ನಿರಾಕರಣೆಯ ಉತ್ತರ ಎದುರಾಗಿದೆ ಎಂದು ತಿಳಿದು ಬಂದಿದೆ. ಬಾಲಕನ ಹೆತ್ತವರ ಮಡಿಲಿಗೆ ಸೇರಿಸಲು ಬಾಲಕ ಮಾತನಾಡಲು ಶಕ್ತನಾಗಿರದ ಕಾರಣ ಬಾಲಕನ ಪೂರ್ವಾಪರ ವಿಳಾಸ ತಿಳಿಯಲು ಸಾಮಾಜಿಕ ಕಾರ್ಯಕರ್ತರು ವಿಫಲರಾಗಿದ್ದಾರೆ. ಹಾಗಾಗಿ ಸದಾ ವಿಶೇಷ ಚೇತನ ಮಕ್ಕಳ ಸೇವೆಯಲ್ಲಿ ನಿರತರಾಗಿರುವ ಕಾರ್ಕಳದ ವಿಜೇತ ವಿಶೇಷ ಮಕ್ಕಳ ವಸತಿ ಶಾಲೆಯ ಸಂಚಾಲಕಿ ಡಾಕ್ಟರ್ ಕಾಂತಿ ಹರೀಶ್ ಅವರನ್ನ ವಿಶು ಶೆಟ್ಟಿ ಅವರು ಸಂಪರ್ಕಿಸಿ ಘಟನೆಯ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ. ತಕ್ಷಣ ಸ್ಪಂದಿಸಿದ ಡಾಕ್ಟರ್ ಕಾಂತಿ ಹರೀಶ್ ಅವರು ತಮ್ಮ ಶಾಲೆಯಲ್ಲಿ ವಸತಿ ಕಲ್ಪಿಸುವುದಾಗಿ ಭರವಸೆಯನ್ನ ನೀಡಿದ್ರು. ಬಳಿಕ ತಮ್ಮದೇ ವಾಹನದಲ್ಲಿ ಬಾಲಕನನ್ನ ಕಾರ್ಕಳದ ವಿಜೇತ ವಿಶೇಷ ಶಾಲಾ ಮಕ್ಕಳ ವಸತಿ ನಿಲಯಕ್ಕೆ ದಾಖಲುಪಡಿಸಿದ್ದಾರೆ. ವಿಜೇತ ವಿಶೇಷ ಚೇತನ ಶಾಲಾ ಸಂಸ್ಥೆಯ ಸೇವಾ ಚಟುವಟಿಕೆ ಗಮನಿಸಿದ ವಿಶು ಶೆಟ್ಟಿ ಅವರು 5,000 ದೇಣಿಗೆಯನ್ನ ಸಂಸ್ಥೆಗೆ ನೀಡಿದ್ದಾರೆ. ಬಾಲಕನ ಕಾರ್ಯಾಚರಣೆಯಲ್ಲಿ ತಾರನಾಥ್ ಮೇಸ್ತ ಶಿರೂರು, ಪ್ರಾಣೇಶ್ ಹೆಜಮಾಡಿ ಸಹಕರಿಸಿದ್ದಾರೆ. ವಿಜೇತ ವಿಶೇಷ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವು ಅದೇ ದಿನ ರಾತ್ರಿ ಶಾಲೆಯ ಆಶ್ರಯದಲ್ಲಿ ನಡೆಯಿತು. ಅಲ್ಲಿಯ ವಿದ್ಯಾರ್ಥಿಗಳೊಂದಿಗೆ ಬಾಲಕ ಬೆರೆತು ಸಾಂಸ್ಕೃತಿಕ ವೇದಿಕೆಯಲ್ಲಿ ಶಾಲಾ ಮಕ್ಕಳೊಂದಿಗೆ ನೃತ್ಯ ಮಾಡಿದ್ದು ವೀಕ್ಷಕರ ಗಮನ ಸೆಳೆದಿದೆ. ಬಾಲಕನ ಪ್ರತಿಭೆ ಕಂಡ ಶಾಲಾ ಸಂಚಾಲಕಿ ಡಾಕ್ಟರ್ ಕಾಂತಿ ಹರೀಶ್ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಪಲ್ಲವಿ ಸಂತೋಷ್, B4 News 24/7 ಉಡುಪಿ.